ನಾಯಿಗಳ ದಾಳಿಯಿಂದಾಗಿ ಸುಮಾರು 10ಕ್ಕೂ ಅಧಿಕ ಕಾಡು ಕುರಿಗಳು ಸಾವನ್ನಪ್ಪಿದ ಘಟನೆ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದಲ್ಲಿ ನಡೆದಿದೆ. ಈ ಕುರಿತು ಮೊದಲು ಜಿಂಕೆಗಳು ಸಾವನ್ನಪ್ಪಿದೆ ಎನ್ನುವಂತಹ ವದಂತಿ ಹರಡಿತ್ತು. ಈ ಕುರಿತು ಸ್ಪಷ್ಟನೆ ಕೊಟ್ಟಿರುವ ಪಿಲಿಕುಳ ನಿಸರ್ಗಧಾಮದ ನಿರ್ದೇಶಕ ಜಯಪ್ರಕಾಶ್ ಭಂಡಾರಿ ಅವರು, ಕೆಲ ದಿನಗಳ ಹಿಂದೆ ಸುರಿದಂತಹ ಭಾರೀ ಗಾಳಿ ಮಳೆಗೆ ಮರ ಬಿದ್ದು ನಿಸರ್ಗಧಾಮದ ಆವರಣ ಗೋಡೆ ಒಂದು ಕಡೆ ಕುಸಿದಿದೆ. ಇಲ್ಲಿಂದ ರಾತ್ರಿ ವೇಳೆ ಒಳನುಗ್ಗಿರುವಂತಹ 4-5 ನಾಯಿಗಳು ಕಾಡು ಕುರಿಗಳ ಮೇಲೆ ದಾಳಿ ನಡೆಸಿವೆ. ಇದು ಮೇಲ್ನೋಟಕ್ಕೆ ಜಿಂಕೆಗಳಂತೆ ಕಾಣುತ್ತೆ, ಆದರೆ ದಾಳಿಗೆ ಒಳಗಾಗಿರುವಂತದ್ದು ಕಾಡು ಕುರಿಗಳು. ಸುಮಾರು 40ರಷ್ಟಿದ್ದ ಕಾಡು ಕುರಿಗಳ ಪೈಕಿ 10 ಕಾಡು ಕುರಿಗಳು ಸಾವನ್ನಪ್ಪಿದೆ. ದಾಳಿ ವೇಳೆ 5ರಷ್ಟು ಕಾಡು ಕುರಿಗಳು ಗಾಯಗೊಂಡಿದೆ. ಅವುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪಿಲಿಕುಳ ಜೈವಿಕ ಉದ್ಯಾನದಲ್ಲಿ ನಿನ್ನೆ ಒಂದು ಘಟನೆ ನಡೆದೋಯಿತು. ರಾತ್ರಿ ಹೊತ್ತು ಹೊರಗಿನ 4-5 ನಾಯಿಗಳು ಒಳ ಪ್ರವೇಶಿಸಿ ನಮ್ಮ ಕಾಡು ಕುರಿಯ ಎನ್ಕ್ಲೋಜರ್ನೊಳಗೆ ಪ್ರವೇಶಿಸಿ 10 ಕಾಡು ಕುರಿಗಳು ಇಲ್ಲಿ ಸತ್ತೋಯಿತು. ಮತ್ತು 5ಕ್ಕೆ ಜೀವ ಗಾಯವಾಗಿದೆ. ಸುಮಾರು ಮಾತ್ರ 40 ಹತ್ರ ಕಾಡು ಕುರಿಗಳು ಮಲ್ಟಿಪ್ಲೈ ಆಗಿದೆ. ಅದನ್ನು ಹೆಚ್ಚಿನ ಕಾಡು ಕುರಿಗಳನ್ನು ಕಾಡಿಗೆ ಬಿಡುವುದಂತೇಳಿ ಒಂದು ವಾರದಿಂದ ನಾವು ಅದಕ್ಕೆ ಪ್ಲ್ಯಾನ್ ಆಗಿದ್ದೇವೆ. ಆದರೆ ನಿನ್ನೆ ಈ ಘಟನೆ ನಡೆದಿದೆ. ಅದು ಜಿಂಕೆಗಳೆಲ್ಲ ಕಾಡು ಕುರಿ, ಅದನ್ನು ಬಾರ್ಕಿಂಗ್ ಡಿಯರ್ ಅಂತ ಹೇಳ್ತೀವಿ, ಸಣ್ಣ ಪ್ರಾಣಿ. ಅದು ಈಗ ಪರಿಶೀಲಿಸುವಾಗ ನಮ್ಮ ಹೊರಗೆ ದೊಡ್ಡ ಕಾಂಪೌಂಡ್ ವಾಲ್ ಉಂಟು, ಅದರ ಸುತ್ತ ಮರಗಳಿದೆ. ಇಲ್ಲಿ ಗಾಳಿಗೆ ಒಂದು ಮರ ಬಿದ್ದಿತ್ತು ಅಂತ ನಮ್ಮ ಸಿಬ್ಬಂದಿಗಳು ಹೇಳಿದರು. ಆ ಮರವನ್ನು ಹತ್ತಿ ಈ ಕಾಡು ಕುರಿಗಳು ನಾಯಿಗಳೊಳಗೆ ಬಂದು ಕಾಡು ಕುರಿಯ ಆವರಣದಲ್ಲಿ ನುಗ್ಗಿ ಅಟ್ಯಾಕ್ ಮಾಡಿದೆ. ಉಳಿದ ಗಾಯಗೊಂಡ 4-5 ಕಾಡು ಕುರಿಗಳಿಗೆ ನಮ್ಮ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ